ಜಿವಿಎಚ್ಎಸ್ಎಸ್ ಕುಂಜತೂರು ಶಾಲೆಯಲ್ಲಿ ಶಾಲಾ ಪ್ರವೇಶೋತ್ಸವವು ಬಹಳ ಸಂಭ್ರಮದಿಂದ ಜರುಗಿತು. ವರ್ಣರಂಜಿತವಾದ ಶಾಲಾ ಮೈದಾನದಲ್ಲಿ ನಡೆದ ಸಮಾರಂಭದ ಅಧ್ಯಕ್ಷತೆಯನ್ನ ಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಯೋಗೀಶ್ ಕೆ ಅವರು ವಹಿಸಿದ್ರು. ಉತ್ತಮ ಕಲಿಕಾ ದಿನಗಳು ನಿಮ್ಮದಾಗಲಿ ಎಂದು ಅವರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ರು. ಶಾಲಾ ಎಸ್ಎಂಸಿ ಸದಸ್ಯರಾದ ಈಶ್ವರ್, ಯುಎಚ್ ಅಬ್ದುಲ್ಲಾ, ರೆಹಮಾನ್, ಹೈಯರ್ ಸೆಕೆಂಡರಿ ವಿಭಾಗದ ಪ್ರಾಂಶುಪಾಲರಾದ ಶಿಶುಪಾಲ, ಹಿರಿಯ ಶಿಕ್ಷಕಿ ಲಲಿತಾ ಟೀಚರ್ ಶುಭ ಹಾರೈಸಿದ್ರು. ಶಾಲಾ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾದ ಕೆಎಚ್ ಮೊಹಮ್ಮದ್ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಶಾಲಾ ಮುಖ್ಯೋಪಾಧ್ಯಾಯರಾದ ಬಾಲಕೃಷ್ಣ ಜಿ ಸ್ವಾಗತಿಸಿ ಶಿಕ್ಷಕ ಅಶ್ರಫ್ ವಂದಿಸಿದ್ರು. ಬಳಿಕ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಹಿ ತಿಂಡಿಯನ್ನ ವಿತರಿಸಲಾಯಿತು.